ಮಾಧ್ಯಮ ಎಂಬುದು ಇಂದು ಎಲ್ಲರ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಪ್ರಪಂಚದ ಆಗುಹೋಗುಗಳನ್ನು ಇಂದು ನಾವು ಗಮನಿಸುತ್ತಿದ್ರೆ ಮಾಧ್ಯಮದಿಂದ ಎಂದು ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಹೇಳಿದರು. ಇಟ್ಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಜನವರಿ 31ರಿಂದ ಫೆಬ್ರವರಿ 9ರವರೆಗೆ ನಡೆಯಲಿರುವ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ, ಅಷ್ಟಪವಿತ್ರ ನಾಗಮಂಡಲೋತ್ಸವ, ಶ್ರೀ ಪಿಲಿಚಾಮುಂಡಿ ದೈವದ ಧರ್ಮ ನೇಮೋತ್ಸವದ ಪೂರ್ವಭಾವಿಯಾಗಿ ಇಟ್ಯ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾಧ್ಯಮ ಕೇಂದ್ರ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ಯಾವ ರೀತಿಯ ಕಾರ್ಯಕ್ರಮ ಆಗ್ತದೆ, ಮುಂದೆ ಏನಾಗಲಿಕ್ಕೆ ಉಂಟು, ಇದರ ಬಗ್ಗೆ ಜನರಿಗೆ ಮಾಹಿತಿ ಸಿಕ್ಕಿದ್ರೆ ಇವತ್ತು ಸಮಯದಲ್ಲಿ ಅವರಿಗೆ ಸಹ ಬಂದು ದೇವರ ದರ್ಶನವನ್ನು ಪಡೆದುಕೊಂಡು ಈ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿಕ್ಕೆ ಸಹ ಒಂದು ಅವಕಾಶ ಸಿಗ್ತದೆ. ಹಾಗಾಗಿ ಮಾಧ್ಯಮ ಕೇಂದ್ರವನ್ನು ನಾವಿಲ್ಲಿ ಇವತ್ತು ಶುರು ಮಾಡಿದ್ದೇವೆ. ಹಾಗೆ ಸರ್ಕಾರದಿಂದ ಈ ಕಾರ್ಯಕ್ರಮಗಳಿಗೆ ಬಹುಶಃ ತಮ್ಮ ಭಟ್ರನಾಥ ಕೇಳಿದಾಗ 30-31 ಲಕ್ಷಕ್ಕೂ ಮೀರಿದಂಥ ಒಂದು ರಸ್ತೆ ಚರಂಡಿ ವ್ಯವಸ್ಥೆಯನ್ನು ಎಲ್ಲೂ ಬ್ಲಾಕ್ ಆಗದಿದ್ದ ಹಾಗೆ ಕನೆಕ್ಷನ್ ಮಾಡಲಿಕ್ಕೆ ಸರ್ಕಾರದಿಂದ ಒಂದು ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ. ಇಟ್ಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರ ಐ ರಮಾನಂದ ಭಟ್ ಮಾತನಾಡಿ, ಅವರು ದೇವಾನುದೇವತೆಗಳಿಗೆ ಅಂದು ಮಾಧ್ಯಮ ರೂಪದಲ್ಲಿ ನಾರದ ಮುನಿ ಮಾಹಿತಿ ಸಲ್ಲಿಸುವಂತೆ ಇಂದಿನ ವಿಜ್ಞಾನ ಯುಗದಲ್ಲಿ ಮಾಧ್ಯಮವು ಸುದ್ದಿ ಮಾಹಿತಿಯನ್ನು ಜನರಿಗೆ ಮುಟ್ಟಿಸುವಂತಹ ಕೆಲಸ ಮಾಡುತ್ತಿದೆ. ಯಾವುದೇ ಭಾಗದಲ್ಲಿ ದೇಶದಲ್ಲಿ ಆಗುಹೋಗುಗಳು ತಿಳಿಯಬೇಕಾದರೆ ಮಾಧ್ಯಮ ಮುಖ್ಯವಾಗಿದೆ ಎಂದು ಅವರು ಹೇಳಿದರು. ನಾರದ ಮುನಿಗಳು ನೆರವೇರಿಸ್ತಾ ಇದ್ದರು. ಎಲ್ಲಿ ಏನು ತಪ್ಪುಗಳುಂಟು, ಯಾವುದೇ ರೀತಿಯ ಸಂಕಷ್ಟಗಳು ಭೂಮಿಯಲ್ಲಿ ಆಗ್ತಾ ಇದೆ, ಅದನ್ನೆಲ್ಲ ದೇವರಿಗೆ ತಲುಪಿಸುವುದು ನಾರದ ಮುನಿಗಳು. ಈಗ ನಮ್ಮ ಯುಗ ಬೆಳೀತಾ ಬರುವಾಗ ವಿಜ್ಞಾನ ಯುಗದಲ್ಲಿ ನಾನಾ ರೀತಿಯ ಈ ಮಾಧ್ಯಮಗಳು ಒಂದಲ್ಲ ಒಂದು ರೀತಿ ಬೆಳೀತಾ ಬಂದಿದೆ. ಈಗ ಈ ರೀತಿಯಲ್ಲಿ ಮಾಧ್ಯಮಗಳು. ಕಾರ್ಯಕ್ರಮದಲ್ಲಿ ಇಟ್ಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಮಹಾಬಲ ಪೂಜಾರಿ ಕಡಂಬೋಡಿ, ಬ್ರಹ್ಮಕಲಶೋತ್ಸವ ಸಮಿತಿ ಗೌರವಾಧ್ಯಕ್ಷರುಗಳಾದ ಐಕೆ ನಾರಾಯಣರಾವ್, ಕಡ್ಲಬೀಡು ಚಿನ್ನಯ್ಯ ಮಾಡ, ಮಾಧ್ಯಮ ನಿರ್ವಹಣಾ ಸಮಿತಿ ಪ್ರಧಾನ ಸಂಚಾಲಕ ಜಗನ್ನಾಥ ಶೆಟ್ಟಿಬಾಳ, ಕಾರ್ಯಾಧ್ಯಕ್ಷ ಅಗರಿ ರಾಘವೇಂದ್ರ ರಾವ್, ಸಂತೋಷ್ ಕುಮಾರ್ ಶೆಟ್ಟಿ, ಉಪಾಧ್ಯಕ್ಷ ಸುಧಾಕರ ಪುಂಜಾ, ಪ್ರಧಾನ ಸಂಚಾಲಕ ಅಣ್ಣಪ್ಪ ದೇವಾಡಿಗ ಹಾಗೂ ಸಮಿತಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.